ನಮಸ್ಕಾರ ಎಲ್ರಿಗೂ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಈ ವರ್ಷ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ನಾನು ಕಳೆದ ವರ್ಷ ಕೊರಗಜ್ಜನ ಬಗ್ಗೆ ನನ್ನ ಲೈಫಲ್ಲಿ ಆಗಿರುವಂಥ ಘಟನೆಯ ಬಗ್ಗೆ ನಾನೊಂದು ವಿಡಿಯೋ ಹಾಕಿದ್ದೆ. ತುಂಬ ಜನ ಆ ವಿಡಿಯೋನ ನೋಡಿದ್ರು. ಹಾಗೆಯೇ ಕೊರಗಜ್ಜನ ಆದಿಸ್ಥಾನ ಇರ್ಬೋದು, ಕೊರಗಜ್ಜನ ದೈವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಕೂಡ ಬಂದಿದ್ದಾರೆ. ಆಮೇಲೆ ನನಗೆ ಮೆಸೇಜ್ ಮಾಡಿ ಕೂಡ ಹೇಳಿದ್ದಾರೆ. ಈವಾಗಲೂ ಕೂಡ ನನಗೆ ಮೆಸೇಜ್ಗಳು ಬರ್ತಾನೆ ಇದೆ, ಮೇಡಮ್ ಕೊರಗಜ್ಜನ ಬಗ್ಗೆ ಇನ್ನಷ್ಟು ನಮಗೆ ಮಾಹಿತಿಯನ್ನು ಕೊಡಿ, ವಿಡಿಯೋ ಮಾಡಿ, ನಮಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಬೇಕು ಅಂತ ಇವತ್ತಿಗೆ ಕೂಡ ನನಗೆ ಮೆಸೇಜ್ಗಳು ಬರ್ತಾ ಇದೆ. ನಾನು ಈ 2022ನೇ ಇಸವಿಯನ್ನು ಮೊದಲನೆಯದಾಗಿ ಅಂತಂದರೆ ಕೊರಗಜ್ಜನ ನಾನು ತುಂಬ ನಂಬುವಂತಹ ಕೊರಗಜ್ಜನ ವಿಡಿಯೋನ ಹಾಕಿನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ನಿನ್ನೆ ವಿಡಿಯೋ ಮಾಡಲಿಕ್ಕೆ ಪುರ್ಸೊತ್ತಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಕಳೆದ ವರ್ಷ ನನ್ನ ಲೈಫಲ್ಲಿ 2-3 ಇನ್ಸಿಡೆಂಟ್ಗಳು, ಈ ಕೊರಗಜ್ಜನ ಮಾಯದ ಕಾರಣಿಕ ಏನಿದೆ ಆ ಥರದ್ದೊಂದು 2-3 ಇನ್ಸಿಡೆಂಟ್ ಆಗಿದೆ. ಅದನ್ನು ನಾನು ನಿಮಗೆ ಮತ್ತೊಂದು ಸರಿ ಹೇಳ್ತೇನೆ. ಹಾಗೆಯೇ ಈ ವಿಡಿಯೋದಲ್ಲಿ ಇನ್ನೊಂದು ಸರಿ ನಿಮಗೆ ಗೊತ್ತಿಲ್ಲದವರಿಗೆ ಕೊರಗಜ್ಜನ ದೈವಸ್ಥಾನಕ್ಕೆ ಹೇಗೆ ಹೋಗಬೇಕು, ಎಲ್ಲಿದೆ ಕೊರಗಜ್ಜನ ಆದಿಸ್ಥಾನ, ಎಲ್ಲದನ್ನು ಹೇಳ್ತಾ ಇದ್ದೇನೆ. ಮೊದಲನೆಯದಾಗಿ ಕೊರಗಜ್ಜ ಅಂತಂದರೆ ದೈವ. ತುಳುನಾಡಿನಲ್ಲಿ ಇರುವ ಈ ದೈವಗಳು ಅಂತಂದರೆ ಒಂದು ಮಾಯಾಶಕ್ತಿಗಳು. ಕೊರಗಜ್ಜ ಥರ ತುಂಬಾ ದೈವಗಳಿವೆ. ಆದಿಕಾಲದಿಂದಲೂ ಹಿಂದಿನಿಂದಲೂ ಈ ದೈವಾರಾಧನೆ ಅನ್ನುವಂಥದ್ದು ತುಳುನಾಡಿನಲ್ಲಿ ನಡೀತಾ ಬಂದಿದೆ. ನಿಮಗೆಲ್ರಿಗೂ ಅದು ಚೆನ್ನಾಗಿ ಗೊತ್ತಿದೆ. ಈ ದೈವಗಳು ಯಾವ ಥರ ಅಂತಂದರೆ ಒಂಥರ ಮಾಯಾಶಕ್ತಿಗಳು. ನಾವು ಅವರನ್ನು ನಂಬಿದರೆ ನಮ್ಮ ಬೆನ್ನೆಲುಬಾಗಿ, ಅಂದರೆ ನಮ್ಮ ಬೆನ್ನಿಗೆ ನಿಂತು ನಮ್ಮನ್ನು ಕಾಯ್ಕೊಂಡು ಬರ್ತವೆ. ಹಾಗೆಯೇ ನಾವೇನಾದರೂ ತಪ್ಪು ಮಾಡಿದ್ವಿ, ನಾವೇನಾದರೂ ಅವರನ್ನು ಮರೆತ್ವಿ ಅಂತಂದರೆ ನಮಗೆ ಕಾಲಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ನಮಗೇನಾದರೂ ಕಷ್ಟ ಕೊಟ್ಟು ಯಾವ ಥರ ಆದರೂ ನೀವು ನಮ್ಮನ್ನು ಮರ್ತಿದ್ದೀರಾ ಅನ್ನೋ ಥರ ನಮಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಇದು ತುಳುನಾಡಿನಲ್ಲಿರುವಂತಹ ದೈವಗಳನ್ನು ನಂಬುವಂತಹ ನಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಇದರ ಅನುಭವ ಆಗೇ ಆಗಿರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಇದರ ಅನುಭವ ಆಗೇ ಆಗಿರುತ್ತೆ. ಯಾಕಂತಂದರೆ ತುಳುನಾಡಿನ ದೈವಗಳಿಗೆ ಅಷ್ಟೊಂದು ಶಕ್ತಿ ಇದೆ, ಅಷ್ಟೊಂದು ಅಂದರೆ ಮಾಯಾ ಕಾರಣಿಕ ಇದೆ. ಸೊ ಈ ಕೊರಗಜ್ಜ ಕೂಡ ಇಂಥದೇ ಒಂದು ಮಾಯಾಶಕ್ತಿ. ತುಂಬ ಅಂತಂದರೆ ತುಂಬ ಇತ್ತೀಚೆಗಂತೂ ತುಂಬಾ ನಂಬ್ತಾರೆ ಕೊರಗಜ್ಜನ ಬಗ್ಗೆ. ನೀವು ತುಂಬ ವಿಡಿಯೋಗಳನ್ನು ನೋಡಿರ್ತೀರ, ತುಂಬ ಸ್ಟೋರಿಗಳನ್ನು ಕೂಡ ಕೇಳಿರ್ತೀರ. ನಂಬಿದವರಿಗೆ ಎಷ್ಟು ಒಳ್ಳೆಯದಾಗಿದೆ, ಹಾಗೆಯೇ ನಂಬದವರಿಗೆ ಏನೋ ಒಂದು ಅಹಂಕಾರ ಮಾಡಿಕೊಂಡು ಮೆರೀತಾರಲ್ಲ, ಅವರಿಗೆ ಏನೆಲ್ಲ ಪನಿಷ್ಮೆಂಟ್ ಆಗಿದೆ ಅಂತ ಕೂಡ ನೀವು ಹಿಂದೆ ಕೂಡ ಕೇಳಿರ್ತೀರ. ತುಂಬಾ ನಡೆದಿದೆ ಇಂಥ ಘಟನೆಗಳು. ನಮ್ಮ ಮನೆಯಲ್ಲಿ ಕೂಡ ಕಲ್ಲುಟಿ ಅಪ್ಪೆ ಅಂತ ಇದೆ. ಅದು ಕೂಡ ಒಂದು ಹೆಣ್ಣು ದೈವ. ಅಪ್ಪೆ ಅಂತಂದರೆ ಅಮ್ಮ ಅಂತ ತುಳುವಿನಲ್ಲಿ. ಈ ದೈವ ಕೂಡ ಅಷ್ಟೇ, ನಮ್ಮ ತಾಯಿ ಥರನೇ ನಮ್ಮನ್ನು ಕಾಪಾಡ್ಕೊಂಡು ಬರ್ತಾರೆ. ನನ್ನ ಅಪ್ಪೆ ಅಂತೂ ನಾನು ಎಷ್ಟು ಹೇಳಿದರೂ ಕಮ್ಮಿ. ನನಗೆ ಅವರ ಇರುವಿಕೆಯನ್ನು ನನ್ನ ಲೈಫಲ್ಲಿ ತೋರಿಸ್ಕೊಂಡೇ ಬಂದಿದ್ದಾರೆ. ನಾನು ಎಷ್ಟು ನಂಬಿದೇನೋ ನನಗಷ್ಟೇ ಒಳ್ಳೆಯದಾಗಿದೆ. ಸೊ ಈ ಕೊರಗಜ್ಜಂದು ಏನಂತಂದರೆ ಲಾಸ್ಟ್ ಇಯರ್ 1-2-3 ಇನ್ಸಿಡೆಂಟ್ ಆಗಿತ್ತು ನನ್ನ ಲೈಫಲ್ಲಿ. ಅದರಲ್ಲಿ ಒಂದು ಏನು ಅಂತಂದರೆ, ನಾನು ಹೇಳಿದ್ದೆ ನಾವು ಆಗಸ್ಟ್ ಟೈಮಲ್ಲಿ ಬ್ಯಾಂಗ್ಳೂರಿಂದ ಊರಿಗೆ ಹೋಗಬೇಕಿತ್ತು. ಮನೆಯಲ್ಲಿ ಎಲ್ಲರೂ ಬಂದಿದ್ದರು, ತಮ್ಮ ತಂಗಿಯರೆಲ್ಲ, ಅವರು ಕೂಡ ದೂರ ಊರುಗಳಲ್ಲಿ ಇರ್ತಾರೆ, ಅವರೆಲ್ಲ ಬಂದಿದ್ದರು. ನಾನು ಬ್ಯಾಂಗ್ಳೂರಲ್ಲಿ ಸಿಕ್ಕಾಕೊಂಡಿದ್ದೆ. ಮಳೆ ಜಾಸ್ತಿ ಬರ್ತಾಯಿತ್ತು. ಘಾಟ್ ಸೆಕ್ಷನಲ್ಲಿ ಹೋಗೋಕ್ಕಾಗಲ್ಲ ಅಂತ ನಾನು, ನನ್ನ ಮಗಳು ಎಲ್ಲ ಬ್ಯಾಂಗ್ಳೂರಲ್ಲಿ ನಿಂತ್ವಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಹೋಗ್ತಾಯಿದ್ರು. ಹೋಗೋಕ್ಕಿಂತ ಮುಂಚೆ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ನೀವು ಫಸ್ಟ್ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕಾಣಿಕೆನ ಹಾಕಿ, ಕೈ ಮುಗಿದು ಕಾಣಿಕೆನ ಹಾಕಿ ನೆಕ್ಸ್ಟ್ ನಿಮ್ಮ ಬೇರೆ ಕೆಲಸನ ಮಾಡಿ ಅಂತ ಹೇಳಿದೆ. ಬಟ್ ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ಊರಿಗೆ ಹೋದ ನಂತರ ತಮ್ಮ ಇವರೆಲ್ಲ ಇದ್ದರು, ಬೇರೆ ಸುತ್ತಾಟ ಅವ್ರದ್ದು ಮುಂದುವರಿಸಿದ್ರು. ಕೊರಗಜ್ಜನ ಟೆಂಪಲ್ಗೆ ಹೋಗೋದನ್ನು ಮರ್ತಿದ್ರು. ಬಟ್ ಅವರು ಮಂಗಳೂರಿಗೆ ಹೋದಾಗ ಏನಾಗಿತ್ತು, ಪರ್ಸ್ ಮಿಸ್ ಆಗಿತ್ತು. ಅವ್ರದ್ದು ಪರ್ಸ್ ಮಿಸ್ ಆಯಿತು. ಅವ್ರು ನನಗೆ ಹೇಳಿಲ್ಲ. ನೆಕ್ಸ್ಟ್ ಬಂದ ನಂತರ, ಬ್ಯಾಂಗ್ಳೂರಿಗೆ ಬಂದ ನಂತರ ಹೇಳಿದ್ರು. ಅಂದರೆ ಪರ್ಸ್ ಮಿಸ್ ಆಗಿ ನೆಕ್ಸ್ಟ್ ದಿನ ಅವ್ರು ಬ್ಯಾಂಗ್ಳೂರಿಗೆ ಬಂದಿದ್ದರು. ಅವ್ರು ಏನು ಅಂದ್ಕೊಂಡಿದ್ರು, ಹೋದ ತಕ್ಷಣ ಕೊರಗಜ್ಜನ ಗುಡಿಗೆ ಹೋಗಿಲ್ಲ, ಬರ್ತಾ ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ರಂತೆ. ಬಟ್ ಅವರು ಹೋಗೋ ನೆಕ್ಸ್ಟ್ ಮುಂಚಿನ ದಿನ ತನಕ ಕೂಡ ಹೋಗಿರಲಿಲ್ಲ ಕೊರಗಜ್ಜನ ಕ್ಷೇತ್ರಕ್ಕೆ. ಅದೇ ದಿನ ಸಾಯಂಕಾಲ ಅವರ ಪರ್ಸ್ ಮಿಸ್ ಆಯಿತು. ಅದಾದ ನಂತರ ಮರುದಿನ ಅವರು ಬ್ಯಾಂಗ್ಳೂರಿಗೆ ಬಂದ ನಂತರ ನನಗೆ ಹೇಳಿದ್ರು, ಈ ಥರ ಪರ್ಸ್ ಮಿಸ್ ಆಗಿದೆ ಅಂತ ಅಂದ್ಬಿಟ್ಟು. ನಂದು ಕೂಡ ಅಷ್ಟೇ, ನನ್ನ ಹಸ್ಬೆಂಡು ಕೂಡ ಅಷ್ಟೇ, ಕ್ರೆಡಿಟ್ ಕಾರ್ಡ್, ವಿಸಿಟಿಂಗ್ ಕಾರ್ಡ್, ಡೆಬಿಟ್ ಕಾರ್ಡ್, ಪ್ರತಿಯೊಂದು, ಡ್ರೈವಿಂಗ್ ಲೈಸೆನ್ಸ್ ಎಲ್ಲದೂ ಅದರಲ್ಲೇ ಇತ್ತು. ನಮ್ಮದು ಪ್ಯಾನ್ ಎಲ್ಲ ಅದರಲ್ಲೇ ಇತ್ತು.
ತುಂಬ ಅಂದರೆ ಈ ಬ್ಯಾಂಕ್ ಕಾರ್ಡ್ಗಳನ್ನೆಲ್ಲ ಬ್ಲಾಕ್ ಮಾಡಿಸಿದಾಯಿತು. ಮತ್ತು ಕೂಡ ಅಂದರೆ ನಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ ಇತ್ತು, ಅದರಲ್ಲಿ ಪ್ಯಾನ್ ಮತ್ತು ಡ್ರೈವಿಂಗ್ ಲೈಸೆನ್ಸ್, RC ಇದೆಲ್ಲ ಇತ್ತು. ಅವುಗಳನ್ನು ಮತ್ತೆ ಮಾಡಿಸೋದು ಅಂತಂದರೆ ತುಂಬ ಕಷ್ಟ. ಮತ್ತು ಪರ್ಸಲ್ಲಿ ದುಡ್ಡೇನು ಅಂಥದ್ದು ಇರಲಿಲ್ಲ, 1,000-2,000 3,000 ಇತ್ತು. ಆದರೂ ಇದು ಎಲ್ಲದರಲ್ಲಿ ವ್ಯಾಲ್ಯೂಯಬಲ್ ಡಾಕ್ಯುಮೆಂಟ್ ಇತ್ತು, ಅದು ಮಿಸ್ ಆಗಿ ನಮ್ಗೆ ತುಂಬ ಕಷ್ಟ ಆಗಿರೋದು. ಬಂದು ಆವಾಗ ಅವರು ಕೂಡ ಪ್ರೇ ಮಾಡಿದ್ರಂತೆ. ಬಂದ ನಂತರ ನನಗೆ ಹೇಳಿದರು, ನಾನು ಅವರಿಗೆ ಹೇಳಿದ್ದೆ ಕೊರಗಜ್ಜನಿಗೆ ಬೀಡ ಇಡ್ತೀನಿ ಅಂತ ಪ್ರೇ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದೇ ಥರ ಕೊರಗಜ್ಜನಿಗೆ ಬೀಡ ಇಡ್ತೀನಿ ಅಂತ ಪ್ರೇ ಮಾಡಿದ್ವಿ. ಅವತ್ತು ಸಾಯಂಕಾಲ ನಮಗೆ ಮಂಗಳೂರಿಂದ ಒಬ್ಬರು ಕಾಲ್ ಮಾಡಿದರು. ಅವರಿಗೆ ಹಿಂದಿನ ದಿನ ನನ್ನ ಹಸ್ಬೆಂಡ್ ಪರ್ಸ್ ಸಿಕ್ಕಿತ್ತು. ಅವರು ಅದನ್ನು ನಮಗೆ ತಲುಪಿಸುವಂಥ ವ್ಯವಸ್ಥೆನ ನೀಟಾಗಿ, ಒಂದು ಚೂರು ಏನು ಮಿಸ್ ಆಗದೆ ನೀಟಾಗಿ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ರು. ಕೊರಗಜ್ಜನಿಗೆ ಪ್ರೇ ಮಾಡಿ 24 ಗಂಟೆ ಒಳಗಡೆ ನಮಗೆ ನಮ್ಮ ಪರ್ಸ್ ಇದೆಯಲ್ಲ ನಮ್ಮ ಕೈಗೆ ಸೇರಿತ್ತು. ಸೊ ಆ ವ್ಯಕ್ತಿಗೆ ಕೂಡ ಅಷ್ಟೇ ನಾವು ತುಂಬಾ ಅಂದರೆ ಅವರ ಹೆಸರು ಯಾಕೆ ಹೇಳಿಲ್ಲ ಅಂತ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತುಂಬ ಜನ ಕೇಳಿದರು. ಬಟ್ ಅವರೇ ನಮಗೆ ಹೇಳಿದರು, ನನ್ನ ಹೆಸರನ್ನೆಲ್ಲೂ ಮೆನ್ಷನ್ ಮಾಡಬೇಡಿ, ಹೆಸರು ಮುಖ್ಯ ಅಲ್ಲ, ನಿಮ್ಮ ವಸ್ತು ನಿಮಗೆ ಸೇರೋದು ಮುಖ್ಯ ಅಂತ. ಅವ್ರು ಎಲ್ಲಿದ್ರು ಚೆನ್ನಾಗಿಟ್ಟಿರಲಿ ದೇವರು ಅಂತ ಇವಾಗಲೂ ನಾವು ಪ್ರೇ ಮಾಡ್ಕೊತಾ ಇದ್ವಿ. ಹಾಗೆಯೇ ನಮ್ಮ ನಂಬಿಕೆ ಕೂಡ, ಕೊರಗಜ್ಜನ ಮೇಲಿಟ್ಟ ನಂಬಿಕೆ ಕೂಡ ಹುಸಿ ಆಗಿಲ್ಲ. ಇದೊಂದಾದರೆ ಇನ್ನೊಂದು ಏನಾಗಿತ್ತು, ನನ್ನ ಅಮ್ಮನ ಬಂಗಾರದ ರಿಂಗ್ ಇದೆಯಲ್ವಾ, ಅದು ಊರಲ್ಲಿ ಮಿಸ್ ಆಗಿತ್ತು. ಎಷ್ಟು ಹುಡುಕಿದ್ರೂ ಸಿಕ್ಕಿಲ್ಲ. ಅವರ ಬ್ಯಾಗಲ್ಲಿ, ವ್ಯಾನಿಟಿ ಬ್ಯಾಗಲ್ಲಿ ಎಲ್ಲ ಎಷ್ಟು ಹುಡುಕಿದ್ರೂ ಸಿಕ್ಕಿಲ್ಲ. ಅವತ್ತೆಲ್ಲರೂ ಹುಡುಕಿದ್ವಿ ಬ್ಯಾಂಗ್ಳೂರಿಗೆ. ಆಮೇಲೆ ಅಮ್ಮ ಬ್ಯಾಂಗ್ಳೂರಿಗೆ ಬಂದ ನಂತರ ಕೊರಗಜ್ಜನಿಗೆ ಬೀಡ ಇಡ್ತೀನಿ ಅಂತ ಪ್ರೇ ಮಾಡಿಕೊಂಡ್ರು. ಅದಾದ 1-2 ಗಂಟೆ ಒಳಗಡೆ ನಾನು ಒಂದ್ಸರಿ ಅವರ ಬ್ಯಾಗ್ ಚೆಕ್ ಮಾಡೋಣ ಅಂತ ಮತ್ತೊಂದು ಸರಿ ಚೆಕ್ ಮಾಡಿದಾಗ ಅದು ಒಂದು ಕಾರ್ನರಲ್ಲೆಲ್ಲೋ ಸಿಕ್ತು ಆವತ್ತು. ಅದು ಒಂದು. ಇನ್ನೊಂದು ಏನು ಅಂತಂದರೆ, ಊರಲ್ಲಿ ಒಂದು ಸರಿ ರೀಸೆಂಟಾಗಿ ಹೋಗಿದ್ದಾಗ ಏನಾಯಿತು, ನನ್ನ ತಂಗಿ ನಾವೆಲ್ಲ ಒಟ್ಟಿಗೆ ಇದ್ವಿ. ಅವಳು ಅಲ್ಲೇ ಮಾತಾಡ್ತಾ ಅವಳ ಮಗನಿಗೆ ಊಟ ಕೊಡ್ತಾ ಹೊರಗಡೆ ಸಿಟ್ಔಟ್ ಇದೆ, ಅಲ್ಲಿ ಊರಿನ ಜನ ಎಲ್ಲ ಅಂದರೆ ನಮ್ಮ ನೇಬರ್ಸ್ ಎಲ್ಲ ಬರ್ತಾರೆ, ಅಲ್ಲಿ ಕೂತಿರ್ತಾರೆ. ಹೊರಗಡೆನೇ ನಾವು ಜಾಸ್ತಿ ಇರೋದು. ಅವಳಲ್ಲಿ ಟೇಬಲ್ ಮೇಲೆ ಇಟ್ಟಿದ್ಲು ಮೊಬೈಲ್ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಬಟ್ ಮಗುವಿಗೆ ಊಟ ಕೊಟ್ಟಲು, ಮೊಬೈಲ್ ಸಿಕ್ಕೇ ಇಲ್ಲ. 1-2 ಗಂಟೆ ಹುಡುಕಿದ್ವಿ, ಮನೆ ಎಲ್ಲ ಜಾಲಾಡಿದ್ವಿ, ಮೊಬೈಲ್ ಸಿಕ್ಕಿಲ್ಲ. ಕೊನೆಗೆ ನಾನು ಇನ್ನೊಬ್ಳು ತಂಗಿ, ಕೊರಗಜ್ಜನಿಗೆ ಬೀಡ ಇಡ್ತೇನೆ ಅಂತ ಹೇಳು ಅಂತ ಅಂದು ಅವಳು ಹಾಗೆ ಅಂದ್ಲು, ಕೊರಗಜ್ಜನಿಗೆ ಬೀಡ ಇಡ್ತೀನಿ ಅಂತ ಅಂದ್ಬಿಟ್ಟು. ಅದಾದ 1 ಗಂಟೆ ಒಳಗಡೆ ಅವಳ ಪರ್ಸ್ ಸಿಕ್ಕಿತ್ತು, ಅವಳ ಮೊಬೈಲ್ ಸಿಕ್ಕಿತ್ತು. ಸೊ ಈ ಥರ ತುಂಬ ಅಂತಂದರೆ ತುಂಬ ಇನ್ಸಿಡೆಂಟ್ಗಳು ಅವಾಗವಾಗ ಆಗ್ತಾನೇ ಇರುತ್ತೆ. ಹೆಚ್ಚಾಗಿದೆಯಲ್ವಾ, ಏನಾಗುತ್ತೆ ಅಂತಂದರೆ, ಏನಾದರೂ ಕಳೆದು ಹೋದಾಗ ತುಳುನಾಡಿನಲ್ಲಿ ಇವಾಗಲೂ ಕೂಡ ಅಷ್ಟೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ. ಬಟ್ ಕೊರಗಜ್ಜನಿಗೆ ಒಂದು ಬೀಡ ಇಡ್ತೀವಿ ಅಂತ ಹೇಳಿದ ತಕ್ಷಣ ಎಷ್ಟೋ ವಸ್ತುಗಳು ಸಿಕ್ಕಿದಂಥ ತುಂಬ ಉದಾಹರಣೆಗಳಿವೆ. ನೀವು ಬೇಕಾದರೆ ನಂದು ಲಾಸ್ಟ್ ಇಯರ್ ಹಾಕಿರುವಂತಹ ವಿಡಿಯೋದು ಕಮೆಂಟ್ಸ್ ಬಾಕ್ಸಲ್ಲಿ ನೋಡಿ. ತುಂಬ ಜನ ತಮಗಾದ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ. ಇನ್ನೊಂದೇನು ಅಂತಂದರೆ, ತುಂಬ ಜನ ನನಗೆ ಮೆಸೇಜ್ ಮಾಡಿ, ಮೇಡಮ್ ನಾವು ಕೂಡ ತುಂಬ ಪ್ರೇ ಮಾಡ್ತೀವಿ, ನಮಗೆ ಅದು ಏನು ಅಂದರೆ ಅದು ಆಗಿಲ್ಲ, ಯಾಕಾಗಿಲ್ಲ ಅಂತ ನನಗೆ ಕೇಳ್ತಾ ಇರ್ತಾರೆ. ಏನಂತಂದರೆ, ನಂಬಿಕೆ ಇರಬೇಕು. ಒಂದು ದಿನ ದೇವರನ್ನು ಮನಸಾರೆ ಪ್ರೇ ಮಾಡಬೇಕು, ಅವನ ಮೇಲೆಲ್ಲೇ ಬಿಟ್ಬಿಡಬೇಕು. ಖಂಡಿತವಾಗ್ಲೂ ಒಂದು ದಿನ ನಮ್ಮ ಆಸೆನ ದೇವರು ಏರಿಸ್ತಾನೆ ಅಂತ ಅನ್ನೋದು ನನ್ನದು ನಂಬಿಕೆ. ನಾವು ಯಾವ ದೇವರನ್ನು ನಂಬ್ತೀವಿ, ನಂಬಿಕೆಯಲ್ಲಿದೆಯಲ್ವ, ಸಂಶಯ ಇರಬಾರ್ದು. ಸೊ ಇನ್ನೊಂದೇನು ಅಂತಂದರೆ, ಕೊರಗಜ್ಜನನ್ನು ಯಾವ ಥರ ಪ್ರೇ ಮಾಡಬೇಕು ಅಥವಾ ತುಂಬ ಜನ ಕೇಳ್ತಾರೆ, ನಾವು ಅಂದರೆ ಏನಾದರೂ ಕೆಲಸ ಆದ ನಂತರ ನಾವು ಹರಕೆನ ಸಂಧಿಸೋದಾ, ಅಥವಾ ನಾವು ಎಲ್ಲಾದರೂ ಇದ್ರೆ ಅಲ್ಲಿ ಕೂಡ ಹರಕೆ ಒಪ್ಪಿಸ್ಬೋದಾ, ನಾವು ಫಸ್ಟ್ ಹೇಳಿ ಅನಂತರ ಅಲ್ಲಿ ಹೋಗಿ ಬರೋದು, ಈ ಥರ 100 ಕ್ವಶನ್ಗಳು ಕೇಳ್ತಾ ಇರ್ತಾರೆ. ನಾನು ಮೊದಲನೇದಾಗಿ ಹೇಳ್ತೀನಿ, ಕೊರಗಜ್ಜನನ್ನು ನಂಬೋದು ಅಂತಂದರೆ ಬಿಸಡಿ ಹೋದ ವಸ್ತು ಸಿಗಬೇಕು ಅಂತ ಅಲ್ಲ. ನಮ್ಮ ಏನೇ ಕಷ್ಟ ಇದ್ದರೂ ಕೂಡ ಕೊರಗಜ್ಜನ ನಂಬೋದು. ತುಂಬ ಜನರಿಗೆ ಯಾವ ಥರ ಅಂತಂದರೆ, ಏನಾದರೂ ಕಾಲು ನೋವು ಅದು ಇದು ಇದ್ರೂ ಕೂಡ ಕೊರಗಜ್ಜನ ಇದರಲ್ಲಿ ಕರಿಗಂಧ ಅಂತ ಕೊಡ್ತಾರೆ. ಅದನ್ನ ಹಾಕಿದ ನಂತರ ಇದೆಯಲ್ವಾ, ಅದನ್ನ ಹಾಕಿದ ನಂತರ ತುಂಬ ಜನರಿಗೆ ಕ್ಯೂರ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಕೇಳಿದ್ದೇನೆ. ಏನೇ ಕಷ್ಟ ಇದ್ದರೂ ನಿಮ್ಮ ಮನಸ್ಸು ಶುದ್ಧವಾಗಿ ಇಟ್ಕೊಂಡು 100% ನಂಬಿಕೆ ಇಟ್ಕೊಂಡು ಪ್ರೇ ಮಾಡಿದರೆ ಖಂಡಿತವಾಗ್ಲೂ ಕೊರಗಜ್ಜನ ಈಡೇರಿಸ್ತಾನೆ ಅನ್ನುವಂಥದ್ದು ನನ್ನ ನಂಬಿಕೆ. ಏನಾದರೂ ವಸ್ತು ಕಳವಾದರೆ ನಾವು
ಒಂದು ಹರಕೆನ ಹೇಳ್ಕೊಳ್ಳುವಂಥದ್ದು. ಯಾವ ಥರ ಅಂತಂದರೆ, ತುಳಸಿ ಕಟ್ಟೆ ಮುಂದೆ ನಿಂತ್ಕೊಂಡು ಅಥವಾ ಮನಸ್ಸಲ್ಲಿ ಬೇಕಾದರೂ ಆಗುತ್ತೆ, ಕೊರಗಜ್ಜ ನನ್ನ ಕಳೆದೋದಂಥ ವಸ್ತು ಸಿಗಲಿ, ನಿಮಗೆ ನಾವು ಅಲ್ಲಿ ಬಂದ ನಂತರ ಬೀಡ ಇಡ್ತೀವಿ, ಅಥವಾ ಅಲ್ಲಿ ಈ ಸೇಂದಿ ಇರ್ತಾರೆ, ಮದ್ಯ ಇರ್ತಾರೆ, ಅದಾದ ನಂತರ ಚಕ್ಕುಲಿ ಅಂತ ಹೇಳ್ತಾರೆ, ಚಕ್ಕುಲಿ ಇರ್ತದಲ್ವ, ಅದೆಲ್ಲ ಇರ್ತಾರೆ. ಇದನ್ನ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಅವರಿಗೆ, ಈ ಥರ ನಾನು ಹೇಳಿದ್ನಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಇರ್ತೀವಿ ಅಂತಂದರೆ ಅದು ಹರಕೆನ ನೆನೆಸ್ಕೊಳ್ಳೋದು. ಅದಾದ ನಂತರ ಆ ವಸ್ತು ಸಿಕ್ಕಿದಾದ ನಂತರ ಕೊರಗಜ್ಜನ ಗುಡಿಗೆ ಹೋಗಿ, ಮಂಗಳೂರಲ್ಲಿ ತುಂಬ ಕಡೆ ಕೊರಗಜ್ಜನ ಗುಡಿ ಇದೆ, ಆದರೆ ಅದರಲ್ಲಿ ಮೂಲ ಸ್ಥಾನ ಅನ್ನುವಂಥದ್ದು ಕುತ್ತಾರ ಮಂಗಳೂರಲ್ಲಿ ತೊಕ್ಕೊಟ್ಟಿನಲ್ಲಿ ಬರುತ್ತೆ. ಮಂಗಳೂರಲ್ಲಿ ನೀವು ಸೀದಾ ಎಲ್ಲಿಂದ ಬೇಕಾದರೂ ಓಕೆ, ಕರ್ನಾಟಕದ ಯಾವ ಮೂಲೆಯಿಂದ ಬೇಕಾದರೂ ಓಕೆ, ನೀವು ಮಂಗಳೂರಿಗೆ ಫಸ್ಟ್ ರೀಚ್ ಆಗಿ, ಅಲ್ಲಿಂದ ತೊಕ್ಕೊಟ್ಟು ಅಂತ ಹೇಳಿದರೆ ಯಾವ ಆಟೋ ಡ್ರೈವರ್ ಕೂಡ ಕರ್ಕೊಂಡು ಹೋಗ್ತಾರೆ, ಯಾರು ಬೇಕಾದರೂ ಕರ್ಕೊಂಡು ಹೋಗ್ತಾರೆ. ನೀವು ತೊಕ್ಕೊಟ್ಟಲ್ಲಿ ಹೋಗಿ ಕುತ್ತಾರ್ ಅಂತ ಹೇಳಿದರೆ ಯಾರು ಬೇಕಾದರೂ ಗೈಡ್ ಮಾಡ್ತಾರೆ. ಅಲ್ಲಿ ತುಂಬ ಹತ್ತಿರ. ಕುತ್ತಾರಲ್ಲಿ 7 ಕಡೆ ಆದಿ ಸ್ಥಾನಗಳಿವೆ, ಕೊರಗಜ್ಜನ ಗುಡಿಗಳಿವೆ. ಅಲ್ಲಿ ಯಾವ ಗುಡಿಗೆ ಬೇಕಾದರೂ ನಾವು ಹೋಗಿ ಹರಕೆನ ಒಪ್ಪಿಸ್ಬೋದು. ಅದಲ್ಲದೆ ಇನ್ನು ತುಂಬ ಕಡೆ ಕಾಪು, ಬುಳ್ಳಿಮಾರು, ಈ ಥರ ತುಂಬ ಕಡೆ ಇದೆ ಕೊರಗಜ್ಜನ ಗುಡಿಗಳು. ಎಲ್ಲಾದರೂ ಹೋಗಿ ನಾವು ಹರಕೆನ ಒಪ್ಪಿಸ್ಬೋದು, ಎಲ್ಲಾದರೂ ಹೋಗಿ ನಮ್ಮ ಕಷ್ಟನ ನಿವಾರಣೆ ಮಾಡು ಕೊರಗಜ್ಜ ಅಂತ ನಾವು ಭಕ್ತಿಯಿಂದ ಪ್ರೇ ಮಾಡ್ಕೋಬೋದು. ಅಂದರೆ ನಾವು ಕೈ ಮುಗಿಯುವಾಗ ಭಕ್ತಿ ತುಂಬ ಇಂಪಾರ್ಟೆಂಟ್. 100% ಆಗಿ ನಿಮ್ಮ ಮನಸ್ಸನ್ನು ಶುದ್ಧ ಇಟ್ಕೊಂಡು ಭಕ್ತಿಯಿಂದ ನಾವು ಪ್ರೇ ಮಾಡ್ಕೋಬೇಕು. ಸಂಶಯ ಇಟ್ಕೊಂಡು, ಡೌಟ್ ಪಟ್ಕೊಂಡು ಇದು ಮಾಡಿದರೆ ಯಾವ ದೇವರುಗಳು ಕೂಡ ನಮ್ಮ ಆಸೆಗಳನ್ನು ನೆರವೇರಿಸಲ್ಲ. ಈ ದೇವರು ಅನ್ನುವಂಥದ್ದು ಒಂದು ಶಕ್ತಿ, ಒಂದು ಎನರ್ಜಿ ಅಷ್ಟೇ, ಒಂದು ಪಾಸಿಟಿವ್ ಎನರ್ಜಿ. ನಮಗೆ ನಮ್ಮ ಲೈಫಲ್ಲಿ ನಾವು ಮುಂದುವರಿಲಿಕ್ಕೆ ನಮಗಿರುವಂಥ ಪಾಸಿಟಿವ್ ಎನರ್ಜಿ, ದೇವರಿದ್ದಾರೆ, ನನಗೆ ಒಳ್ಳೇದು ಮಾಡ್ತಾರೆ ಅನ್ನುವಂಥ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಫೀಲಿಂಗ್ ನಮ್ಗೆ ಬಂದರೆ ನಾವು ಪಾಸಿಟಿವ್ ಥಾಟ್ಸನ್ನು ಇಟ್ಕೊಂಡು ಲೈಫಲ್ಲಿ ಮುಂದುವರಿಲಿಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟೇ. ಸೊ 100% ಶುದ್ಧ ಮನಸ್ಸನ್ನು ಇಟ್ಕೊಂಡು ಪ್ರೇ ಮಾಡಿದರೆ ಯಾವ ಕಾರ್ಯಗಳು ಆಗಲ್ಲ ಅಂತ ಇಲ್ಲ, ಆಗುತ್ತೆ. ಇದೊಂದು. ಆಮೇಲೆ ನೀವು ಎಲ್ಲೆಲ್ಲೋ ಇರ್ತೀರಾ, ನಿಮಗೆ ಅಲ್ಲಿ ಕೊರಗಜ್ಜ ಅಥವಾ ಮಂಗಳೂರಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತಂದರೆ ನನ್ನ ವೀವರ್ ಒಬ್ಬರು ಇನ್ನೊಂದು ಸಜೆಷನನ್ನು ಕೂಡ ಕೊಟ್ಟಿದ್ರು. ಅದೇನಂತಂದರೆ, ನಾವು ಎಲ್ಲಿರ್ತೀವೋ ಅಲ್ಲೇ ನಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದರೆ ನಾವೇನಾದರೂ ಕೊರಗಜ್ಜನಿಗೆ ಏನಾದರೂ ಪ್ರೇ ಮಾಡಿಕೊಂಡು ನಾವು ಅಂದ್ಕೊಂಡಂಥ ಕೆಲಸ ಆದರೆ ನಾವೇನು ಮಾಡಬೇಕು, ಅಂದ್ಕೊಂಡ ಕೆಲಸ ಆದ ನಂತರ ತುಳಸಿ ಕಟ್ಟೆ ಮುಂದೆ ಈ ಮಣ್ಣೆ ಅಂತ ಬರುತ್ತಲ್ವ ಮರದು, ಅದನ್ನ ಇಟ್ಬಿಟ್ಟು ಒಂದು ತಂಬಿಗೆ ನೀರನ್ನು ಇಟ್ಬಿಟ್ಟು ನೀವು ಬೀಡ ಚಕ್ಕಲಿಯನ್ನು ಇಡ್ಬೋದು. ಆ ಮನೆ ಮೇಲೆ ಇಟ್ಟು ಕೈ ಮುಗಿದು ಪ್ರೇ ಮಾಡ್ಬೋದು. ಮದ್ಯ ಕೂಡ ಇಡ್ಬೋದು, ಸಾರಾಯಿ ಕೂಡ ಇಡ್ಬೋದು. ಸೊ ಇದನ್ನ ಇಟ್ಬಿಟ್ಟು ಅಂದರೆ ಕೈ ಮುಗಿದು ಭಕ್ತಿಯಿಂದ ಪ್ರೇ ಮಾಡಿಕೊಂಡು ಅವರಿಗೆ ಹೇಳಿದ ಹರಕೆಯನ್ನು ನಾವು ಒಪ್ಪಿಸ್ಬೋದು. ಇದು ಸೆಕೆಂಡ್ ಆಪ್ಷನ್. ಮೊದಲ ಆಪ್ಷನ್ ಏನು ಅಂತಂದರೆ, ನೀವೇನಾದರೂ ಪ್ರೇ ಮಾಡಿಕೊಂಡು ನಿಮ್ಗೆ ಅಂದ್ಕೊಂಡಂಥ ಕೆಲಸ ಆದರೆ ಆದಷ್ಟು ನಾವು ಮಂಗಳೂರಲ್ಲಿ ಕುತ್ತರಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕೊರಗಜ್ಜನ ಆದಿಸ್ಥಾನ ಅಥವಾ ಗುಡಿಗಳಿಗೆ ಹೋಗಿ ಅಲ್ಲಿ ಹರಕೆ ಒಪ್ಪಿಸೋದು ತುಂಬ ಒಳ್ಳೆಯದು. ಹೋಗಲಿಕ್ಕೆ ಆಗಿಲ್ಲ ಹೋಗಲಿಕ್ಕೆ ಎಷ್ಟು ತುಂಬ ಟ್ರೈ ಮಾಡಿದ್ವಿ, ಹೋಗಲಿಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಸಮಯದಲ್ಲಿ ನಾವು ಎಲ್ಲಿರ್ತೀವೋ ಅಲ್ಲಿ ನಾನು ಈ ಹೇಳಿದ ಆಪ್ಷನ್ನ ನೀವು ಫಾಲೋ ಮಾಡ್ಬೋದು. ಇನ್ನೊಂದು, ಹರಕೆನ ಆದಷ್ಟು ಇದೆಯಲ್ಲ, ಇಲ್ಲಿ ಬೇರೆಯವರ ಕೈಯಲ್ಲಿ ಕೊಟ್ಟು ಕಳಿಸ್ಬೇಡಿ, ನಾವೇ ಖುದ್ದಾಗಿ ಹೋಗಿ ಹಾಕಿ ಬಂದರೆ ತುಂಬಾ ಒಳ್ಳೆಯದು. ಇನ್ನೊಂದು, ಅಲ್ಲಿ ಪೂಜೆ ಇದೆಯಾ ಅಂತೆಲ್ಲ ಕೇಳ್ತಾರೆ. ಈ ದೈವಗಳಿಗೆ ಡಿಫ್ರೆಂಟ್ ಥರದ ಆಚರಣೆಗಳು, ಅಂದರೆ ಒಂದು ಅಗಿಲು ಸೇವೆ ಅಂತ ಇರುತ್ತೆ, ಇನ್ನೊಂದು ಕೋಲ ಸೇವೆ ಅಂತ ಇರುತ್ತೆ. ನಾವು ಏನಾದರೂ ನೆನೆದ ಕೆಲಸಗಳಾಗಬೇಕು, ನಾನು ಹರಕೆ ಅಂದರೆ ಅಗಿಲು ಸೇವೆ ಕೊಡ್ತೀನಿ, ಕೋಲ ಸೇವೆ ಕೊಡ್ತೀನಿ ಅಂತಂದರೆ ನೀವು ಅಲ್ಲಿ ಹೋದರೆ ಗುಡಿಗಳ ಹತ್ರನೇ ನಿಮಗೆ ಸೇವಾ ಕೌಂಟರ್ ಇರುತ್ತೆ. ಅವರು ನಿಮಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ, ಯಾವ ಥರ ಸೇವೆ ಇದೆ, ನೀವು ಯಾವಾಗ ಬರಬೇಕು ಅನ್ನೋದನ್ನು ಅವರು ಗೈಡ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಹೋಗಿ ನೀವು ಹೇಳಿರುವಂಥ ಹರಕೆನ ಒಪ್ಪಿಸಿದರೆ ಆಯಿತು. ಅದಾದ ನಂತರ ತುಂಬ ಜನ ನಾವು ಮನಿ ಆರ್ಡರ್ ಮಾಡ್ತೀವಿ, ನಮ್ಮದು ಹರಕೆ ಕೊಡಿ, ಅದೆಲ್ಲ ಆಗಲ್ಲ. ಮನಿ ಆರ್ಡರ್ ಕಳಿಸೋದು ದೇವಸ್ಥಾನಕ್ಕೆ ಅದೆಲ್ಲ ಆಗುತ್ತಿಲ್ಲ, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ಬೇಕಾದರೆ ನೀವು ಸೇವಾ ಕೌಂಟರ್ಗಳಲ್ಲಿ ಅವರಿಗೆ ಮನಿ ಆರ್ಡರ್ ಕೊಟ್ಬಿಟ್ಟು ನಿಮ್ಮ ಹೆಸರಲ್ಲಿ ಅವರು ಹರಕೆ ಒಪ್ಪಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದಷ್ಟು ನಾವೇ ಸ್ವತಃ ಹೋಗಿ ಅಲ್ಲಿ ಕೈ ಮುಗಿದು ಹರಕೆನ ಒಪ್ಪಿಸಿದರೆ ಅದು 100% ಸಂದಾಯ ಆದಾಗೆ.
ಬೇರೆಯವ್ರ ಹತ್ರ ಮನಿ ಆರ್ಡರ್ ಅದು ಇದೆಲ್ಲ ಕಳಿಸೋದಕ್ಕಿಂತ ಇದು ಆಪ್ಷನ್ ಬೆಸ್ಟ್ ಅಂತ ಅನ್ಸುತ್ತೆ. ಯಾಕಂತಂದರೆ ನಮಗೂ ಒಂದು ಅಲ್ಲಿ ಹೋಗಿ ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗಿ ಪ್ರೇ ಮಾಡಿದರೆ ಅದರಲ್ಲಿ ಸಿಗುವಂತಹ ಮನಸ್ಸಿಗೆ ಸಮಾಧಾನ ನಿಮಗೆ ಬೇರೆಯವರ ಮುಖಾಂತರ ಕಳಿಸೋದು ಇದರಲ್ಲೆಲ್ಲ ಸಿಗುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ. ಸೊ ಎಲ್ಲ ಡಿಟೇಲ್ಸನ್ನು ನಾನು ನಿಮಗೆ ಹೇಳಿದ್ದೇನೆ ಅಂತ ಅಂದ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಕೊರಗಜ್ಜನ ಬಗ್ಗೆ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ, ನಿಮ್ಮ ಜೀವನದಲ್ಲಿ ಏನಾದರೂ ಇಂಥ ಘಟನೆಗಳನ್ನು ಆಗಿದ್ದಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಭಕ್ತಿ ಇರಲಿ, ಶುದ್ಧ ಮನಸ್ಸಿನ ಭಕ್ತಿ ಇರಲಿ. ದೇವರು ಸದಾ ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಎಲ್ರಿಗೂ.